ಕೆಆರ್ಪೇಟೆ ತಾಲೂಕಿನ ಸೈ ಸ್ಕೂಲ್ ಆಫ್ ಡ್ಯಾನ್ಸ್ ಅವರಿಂದ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸವಿನೆನಪಿಗಾಗಿ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆಯನ್ನು ಪಟ್ಟಣದ ಪುರಸಭೆ ಮೈದಾನದಲ್ಲಿ ಏರ್ಪಡಿಸಲಾಗಿತ್ತು. ಸೈ ಸ್ಕೂಲ್ ಆಫ್ ಡ್ಯಾನ್ಸ್ ಸ್ಥಾಪಕರಾದ ಶಶಿ ಪೂಜಾ ದಂಪತಿಗಳ ನೇತೃತ್ವದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಲಾಯಿತು. ಈ ನೃತ್ಯ ಸ್ಪರ್ಧೆಯಲ್ಲಿ ಬೆಂಗಳೂರು, ಚಾಮರಾಜನಗರ, ಬಿಡದಿ, ಚಿಕ್ಕಮಗಳೂರು, ಚನ್ನರಾಯಪಟ್ಟಣ, ಕಿಕ್ಕೇರಿ ಸೇರಿದಂತೆ ಹಲವಾರು ಸ್ಪರ್ಧಾರ್ಥಿಗಳು ನೃತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಶಾಸಕರಾದ ಬಿಕೆ ಚಂದ್ರಶೇಖರ್, ಸಚಿವರಾದ ನಾರಾಯಣಗೌಡ, ಮುಖ್ಯ ಅತಿಥಿಗಳಾಗಿ ಕೆ ಶ್ರೀನಿವಾಸ್, ಎಚ್.ಟಿ. ಮಂಜು, ವಿಜಯರಾಮೇಗೌಡ, ಆರ್ಟಿಒ ಅಧಿಕಾರಿ ಮಲ್ಲಿಕಾರ್ಜುನ್, ಐನೋರಹಳ್ಳಿ ಮಲ್ಲೇಶ್, ಮರೋನಹಳ್ಳಿ ಶಂಕರ್, ಕೆಬಿಸಿ ಮಂಜುನಾಥ್, ಚಕ್ರಪಾಣಿ, ಪ್ರೇಮ್ ಕುಮಾರ್, ಸಾಧು ಗೊಳ್ಳನಹಳ್ಳಿ, ಲೋಕೇಶ್, ವರ್ತೂರ್ ಸಂತೋಷ್, ಸೋಮಶೇಖರ್, ಕೆಎಲ್ ಮಹೇಶ್, ಮಿಮಿಕ್ರಿ ಕಲಾವಿದ ಶ್ಯಾಮ್. ಇದು ದೊಡ್ಡ ಮಟ್ಟದಲ್ಲಿ ಅಚ್ಚುಕಟ್ಟಾಗಿ ಇದನ್ನ ಇನ್ನೂ ಉತ್ತಮ ಸ್ಥಾನದಲ್ಲಿ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತೇಳಿ ಇಲ್ಲಿ ಕೆಆರ್ಪೇಟೆಯಲ್ಲಿ ಒಂದು ಡ್ಯಾನ್ಸಿನ ಸ್ಕೂಲ್ನು ಸಹ ನಾವು ಮಾಡ್ಕೊಡೋದಕ್ಕೆ ರೆಡಿ ಇದ್ದೀವಿ. ತಾವು ಯಾರಾದ್ರೂ ಮುಂದೆ ಬಂದು ಆ ಡ್ಯಾನ್ಸಿನ ಸ್ಕೂಲನ್ನ ಒಳ್ಳೇದಾಗಿ ನಡೆಸೋದೇ ಆದ್ರೆ ಇನ್ನು ಕೇವಲ 2 ರಿಂದ 3 ತಿಂಗಳೊಳಗೆ ನಮ್ಮ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನಲ್ಲಿ ಒಂದು ಹಾಲ್ ಬರ್ತಾ ಇದೆ. ಅದರಲ್ಲಿ ಪ್ರತಿಯೊಂದು ಸೌಲಭ್ಯಗಳನ್ನ ಮಾಡಿಕೊಡೋದಕ್ಕೆ ನಾವು ಖಂಡಿತ, ಯಾಕೆಂದ್ರೆ ಆಟದ ಜೊತೆಗೆ ಪಾಠ ಮತ್ತು ಇದು ಒಂದು ಆಟ ಇದ್ದಾಗ ಇದಕ್ಕೆ ಸ್ಪೋರ್ಟ್ಸ್ಗೆ ನಾವು ಸೇರಿಸುವಂತ ಒಂದು ಕೆಲಸಗಳನ್ನ, ಯಾಕೆಂದ್ರೆ ನಾನು ಕ್ರೀಡಾ ಸಚಿವನಾಗಿರೋದ್ರಿಂದ ಅದಕ್ಕೆ, ಯಾಕೆಂದ್ರೆ ಒಂದು ದೊಡ್ಡ ಕಾಂಪ್ಲೆಕ್ಸ್ ನಲ್ಲಿ ನಮ್ಮ ಒಂದು ಇದು ಬರ್ತಾ ಇರೋದ್ರಿಂದ ಅದರಲ್ಲೇ ಒಂದು ಹಾಲ್ ಅನ್ನ ಕೊಡುವಂಥದ್ದು, ಎಲ್ಲ ಮಕ್ಕಳುಗಳು ಆಕ್ಟಿವಿಟೀಸ್ ಆಗಿ ಅಲ್ಲಿ ಯೋಗ ಸೆಂಟರ್ ಬರುತ್ತೆ, ಜಿಮ್ ಬರುತ್ತೆ, ಸ್ವಿಮ್ಮಿಂಗ್ ಪೂಲ್ ಬರುತ್ತೆ, ಅದ್ರ ಜೊತೆಗೆ ಒಂದು ಡ್ಯಾನ್ಸ್ನ ಹಾಲ್ ಅನ್ನು ಸಹ ಅಲ್ಲಿ ಮಾಡಿಕೊಡುವಂತ ಜವಾಬ್ದಾರಿಯನ್ನ ನಾವು ತಗೊಳ್ತೀವಿ ಅಂತೇಳಿ ಇಲ್ಲಿ ಬಂದಿರುವಂತ ಎಲ್ಲ ತಾಯಂದಿರು ಮಕ್ಕಳು ಕರ್ಕೊಂಡ್ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಯನ್ನ ಹೇಳಿಕ್ ಬಯಸ್ತಾ ಇದ್ದೀನಿ. ಯಾಕೆಂದ್ರೆ ನೃತ್ಯ ಮಾಡಬೇಕಾದ್ರೆ ದೇಹ ಮತ್ತು ಮನಸ್ಸು ಎರಡು ಕನೆಕ್ಟ್ ಆಗಿರ್ತವೆ. ಇನ್ನೊಂದು ವಿಷಯ, ಅಪ್ಪು, ಅದು ನೃತ್ಯದ ವಿಷಯ ಆದ್ರೆ ಅಪ್ಪು ಸರ್ ಬಗ್ಗೆ 2 ವಿಷಯ ಹೇಳಲೇಬೇಕು. ಅಪ್ಪು ಸರ್ ಅವರು ಬುಕ್ಕನಕೆರೆಗೆ ಬಂದಾಗ 1 ವರ್ಷ, ಆಗ ನಮ್ಮ ತಂದೆಯವರು ಆಗ ನಮ್ಮ ಬೂಕನಕೆರೆ ಶಾಲಾ ಕಟ್ಟಡ ನಿಧಿ ಉದ್ಘಾಟನೆ ಮಾಡಲಿಕ್ಕೆ ರಾಜ್ಕುಮಾರ್ ಮತ್ತೆ ಪುನೀತ್ ರಾಜ್ಕುಮಾರ್ 1 ವರ್ಷ ಆಗ ಬಂದಿದ್ರು. ಆಮೇಲೆ ಇನ್ನೊಂದು ವಿಶೇಷ ಸುದ್ದಿ ಅಂದ್ರೆ ಈ ಜಗತ್ತಿನಲ್ಲಿ ಸತ್ತ ನಂತರನೂ ವಿಶ್ವನಾಯಕನಾದಂತ ಏಕೈಕ ವ್ಯಕ್ತಿ ಅಂದ್ರೆ ಅಪ್ಪು ಸರ್. ಯಾಕೆಂದ್ರೆ ನಾನು ಅವ್ರ ಜೊತೆ 2 ಬಾರಿ ಮಾತುಕತೆ ನಡೆಸಿದ್ದೀನಿ. ನಮ್ಮ ಸಿನಿಮಾದ ಹಾಡು ಬಿಡುಗಡೆಗೆ ಬರಬೇಕಾಗಿತ್ತು, ಅದು ನೆಕ್ಸ್ಟ್ ವೀಕೆ ಸತ್ತೋಗ್ರು. ಅವ್ರು ಸತ್ರು ಅಂತ ಅದನ್ನ ನಾವು ಜೀವಂತವಾಗಿದ್ದಾರೆ ಅಂತ ಭಾವಿಸ್ಬೇಕು. ಯಾಕೆಂದ್ರೆ ನಾವು ಡೈಜೆಸ್ಟ್ ಮಾಡ್ಕೊಳಕ್ಕಾಗಿಲ್ಲ, ಅರ್ಗಿಸ್ಕೊಳಕ್ಕಾಗೋದಿಲ್ಲ ಅದನ್ನ. ಅಂದ್ರೆ ಇದು ಸೈ ಲೆಕ್ಕಾಚಾರದಲ್ಲಿ ಇದು ಪುರಸಭೆ ಜಾಗ, ಒಂದು ಕ್ರೀಡಾ ಹಿಂದೆ ನಾವು ಎಲ್ಲ ಸೇರಿ ಮಾಡಿದ್ದು, ಅದು ಇವತ್ತು ಮುಚ್ಚೋಗಿದೆ. ಇನ್ನೊಂದು ಎಲ್ಲಾರ ಹುಡುಕ್ಬೇಕಾಗಿದೆ ಈಗ ಪರಿಸ್ಥಿತಿ. ಏಕೆಂದರೆ ಕ್ರೀಡಾಂಗಣ ಒಂದು ತಾಲೂಕಿಗೆ ಬಹಳ ಮುಖ್ಯವಾದದ್ದು. ಆದರೆ ಇವತ್ತಿನ ಸಂದರ್ಭದಲ್ಲಿ ಆ ಕ್ರೀಡಾಂಗಣ ಕಮ್ಮಿ ಆಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಆದ್ದರಿಂದ ಅದ್ರ ಬಗ್ಗೆ ಚಿಂತೆ ಮಾಡೋದು ಈಗ ಒಳ್ಳೆಯದಲ್ಲ. ದಯಮಾಡಿ ಎಲ್ಲ ತಂದೆ ತಾಯಿಗಳು, ಅಕ್ಕ ತಂಗಿಯರು ಇಂಥ ಒಂದು ಏನು ಡ್ಯಾನ್ಸ್ ಕಾರ್ಯಕ್ರಮಕ್ಕೆ ಮಾಡಲ್ ಶೋ ಮುಖ್ಯನಾ, ನಿಮ್ಮ ಮಕ್ಕಳ ಆರೋಗ್ಯವು ಬಹಳ ಮುಖ್ಯ ಅನ್ನೋದನ್ನ ಅದರೊಳಗಡೆ ಇರ್ತದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ
ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನಮ್ದ ಜೀವ ಗಾಳಿಗೆ ಬೆಳಕಾಗಿದೆ, ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.